ನಗುತ್ತ ಪಡೆದಳು ಬಾಲಕರ ಮಗಿಜನ. ಮದುವೆಯಾಗಿ ಅದೆಷ್ಟೋ ದಿನಗಳು ಕಳೆಯಿತು. ಮಗನೊಬ್ಬ ಸಂಜನಿಸಿದ್ದಾನೆ. ಮಹಿಷ ಎನ್ನುವುದಾಗಿ ನಾಮಕರಣವನ್ನು ಮಾಡಿದ್ದೇನೆ. ನನ್ನವರು ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಂಡು ಬರ್ತೀನಿ ಎನ್ನುವುದಾಗಿ ಹೇಳಿ ಹೋದವರು. ಬರುವ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಪರಿಗಿಸುತ್ತ ಬಳಿಕೋರ್ವಚಾರನು, ಪರಿಗಿಸುತ್ತ ಬಳಿಕೋರ್ವಚಾರನು ಭರದಿನರೆ ತಂದ ಮಾಲಿನಿಯರಗಿ ಬೇಡಿದನು. ನಿಲ್ಲಿಸ, ಅದು ನಿನ್ನ ಅಜ್ಜಿ. ಹೇ ಮಾಲಿನಿ ಅಮ್ಮ. ನನ್ನ ಪರಿಚಯ ಆಗ್ಲಿಲ್ವಾ? ಯಾರ ನೀನು? ನಾನು ನಿಮ್ಮ ಗಂಡ. ಯಾರಲ್ಲಿ ಹೇಗೆ ಬಂದು ಮಾತನಾಡಬೇಕು ಅಂತ ಪರಿಜ್ಞಾನ ಉಂಟು ನಿನಗೆ? ನಾನು ಯಾರ? ಯಮ್ಮುರಾಣಿ, ಮಹಾರಾಣಿ. ಅದೇ ಮತ್ತೆ ಏನು ಹೇಳುದು ನೀನು? ನಾನು ಹಾಗೆ ಹೇಳಿದ್ದಲ್ಲಮ್ಮ. ಮತ್ತೆ ನಾನು ಮತ್ತು ನಿಮ್ಮ ಗಂಡ ಮತ್ತು ಎನ್ನುವ ಶಬ್ದ ಉಂಟು. ಹೌದು. ಅದನ್ನು ಸೇರಿಸಬೇಕು ಅಲ್ಲಿ. ಗುರುಪುರಕ್ಕೆ ಹೋದದ್ದಲ್ಲ, ಅಲ್ಲಿ ಕೆಲಸ ಆಗ್ತಾ ಉಂಟ ಈಗ? ಅದಕ್ಕಲ್ಲಮ್ಮ. ಮತ್ತೆ ಗುರುಪುರದಿಂದ ಜೀಗುಜ್ಜ ತರ್ಬೇಕಂತ ನೀವೇ. ಸುರಪುರದ ಮೇಲೆ ದಿಗ್ವಿಜಯವನ್ನ ಮಾಡಬೇಕು ಎನ್ನುವ ಹಾಗೆ ಹೋದವರು ನೀನು ಮತ್ತು ನನ್ನ ಗಂಡ. ಹೌದು. ಒಟ್ಟಿಗೆ ಅಲ್ಲಿಗೆ ಹೋದವರಲ್ಲ, ಅಲ್ಲಿಂದ ಬರ್ತಾ ಇರುವುದು. ಹೌದು. ವಿಷಯ ಏನಿದೆ? ಲಾಲಿಸ್ಬೇಕಮ್ಮ. ಲಾಲಿಸಬೇಕು ತಾಯಿ, ತಾಯಿಯೇ ಲಾಲಿಸಬೇಕು ತಾಯಿ. ಅಮ್ಮ ಹೀಗೆ ಇಂಥ ನಮಸ್ಕಾರಗಳು ಉಂಟ? ಇದು ಸಾಷ್ಟಾಂಗ ಉತ್ತುಂಡ ನಮಸ್ಕಾರ, ಉದ್ದಂಡ ನಮಸ್ಕಾರ. ಹೇಳು ಸಾಕು. ಐರಾವತವನ್ನ ಏರಿಕೊಂಡದ್ದು, ಹಿಡಿದುಕೊಂಡದಲ್ಲ, ವಜ್ರಾಯುಧವನ್ನ ಹಿಡಿದುಕೊಂಡದ್ದು. ಅದನ್ನು ಬದಲಾಯಿತು ನೀನು ಹೇಳುವ. ಹೌದಾ? ಬಂದ ಕೂಡಲೇ ರಾಯರು ನೋಡಿದ್ರು. ಹೌದೇನೋ ಕಪಟಿ ಮಗನೇ, ಕಪಟಿ ಮಗನೇ, ನೀನೇನು ಅಲ್ಲಿ ನಿಂತದ್ದು? ಮತ್ತೆ ನೀನು ಒಂದಕ್ಕೆ ಎರಡಕ್ಕೆ ಹೋಗ್ತೀಯಾ?
ಒಂದು ಎರಡು ಬಂದ ಕಷ್ಟವನ್ನ ಹೇಳುವುದಕ್ಕೆ ಹೋಗುತ್ತೀಯ ಯಾವ ಕಡೆ? ಆ ವೈಕುಂಠನ ಕಡೆಗೆ. ವೈಕುಂಠರ ಸೀಮೆ ಎಣ್ಣೆ ನಾರಾಯಣನ ಬಳಿಗೆ ಹೋಗ್ತೀಯ. ಶ್ರೀಮನ್ ನಾರಾಯಣನ ಬಳಿಗೆ ಹೋಗ್ತೀಯ. ಹೋಗ್ತೀಯ ಅಲ್ಲಿಗೆ. ಬಾರಿ ಬಾ. ನನಗೆ ಹೇಳಿದ್ದ ಹಾಗೆ. ಹೌದು ನಿಮ್ಮರ ಬಾಯಿ ನನ್ನ ಉದ್ದ ಲಂಗದೊಳಗಡೆ ಬಾ. ನಿನ್ನ ಕರ್ಮ. ನಿನಗೆ ಯಾವುದು ಸಣ್ಣ ಸಣ್ಣದು ಸಿಗುವುದಿಲ್ಲ ನಿಮಗೆ. ಅಲ್ಲಮ್ಮ. ಯುದ್ಧ ರಂಗ, ರಣರಂಗ, ಅದನ್ನ ರಂಗದಲ್ಲಿ ಬಂದ ಕೂಡಲೇ ಯುದ್ಧ ಕದನ ಸಂಗಮ ಕೋಲಾರದಲ್ಲಿ ಶುರು ಮಾಡಿ. ಕದನ ಕೋಲಾಹಲ ಇನ್ನು ಪ್ರಾರಂಭ ಆಯ್ತು. ಹಾಗೆ ಹೇಳಿದ್ದು. ಅಷ್ಟೊತ್ತಿಗೆ ದೇವೇಂದ್ರ ಸೋತು ಮಾಡಿದನಲ್ಲಪ್ಪ. ಗೊತ್ತಿರುತ್ತದೆ ನಿಮಗೀಗ ಯಾವ ವಿಷಯವನ್ನು ಹೇಗೆ ಮಾತಾಡಬೇಕೆನ್ನುವುದಾಗಿ ಗೊತ್ತಾಗುವುದಿಲ್ಲ ನಿನಗೆ. ದೇವೇಂದ್ರ ಓಡಿದ್ದು ಇದು ನಮಗೆ ಸಂತೋಷದ ವಿಷಯ. ಸಂತೋಷದ ವಿಷಯವನ್ನ ಹೇಳುವಾಗ ನಗುತ್ತಾ ಹೇಳಬೇಕು. ನಗುತ್ತಾ ಹೇಳ್ಬೇಕಾ? ನಿನ್ನ ನಗು ಈಗ ನಮ್ಮ ಅಷ್ಟೊತ್ತಿಗೆ ರಾಯರು ಎಲ್ಲರನ್ನು ನೋಡಿದ್ರು. ಹೋಗಿ ಸ್ಮಶಾನದಲ್ಲಿ ನಿನ್ನಂತವರ ಒಟ್ಟಿಗೆ ಹೋದ್ರೆ ಸ್ಮಶಾನವೇ ಸಿಗುವುದು. ಮತ್ತೆ ಸಿಂಹಾಸನ, ಸೆಮಿಸ್ಟಾರ್, ಸಿಂಹವಿಷ್ಟರ, ಪಿಸ್ತ, ಪೀಠ, ಕೂತಲು ನಮ್ಮವರು ಹೇಳಿದ್ರು, ರಾಯರೇ ನಮಗೆಲ್ಲರಿಗೆ ಐಸ್ ಆಗಿದೆ, ಆಯಾಸ ಆಗಿದೆ, ಈಗ ಏನಾದ್ರೂ ಸಾಂಕ್ರಾಮಿಕ ಕಾರ್ಯಕ್ರಮ ಮಾಡಿ. ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತಾ ಉಂಟು ಯಾವ ಸಾಂಕ್ರಾಮಿಕ ರೋಗ ಬಂದಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ. ಬೆನ್ನಿ 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 ಅಂತ ಬನ್ನಿ. ಬಂದ ಕೂಡ್ಲೆಲ್ಲ ಬಂದ್ರಲ್ಲ ಯಾರು? ಸ್ವರ್ಗಲೋಕದ ಆಫೀಸರ್ನವರೆಲ್ಲ ಬಂದ. ಅಪ್ಸರಾಂಗಣೀಯ, ದೇವಾಂಗಣೀಯ, ದೇವಾಂಗಣೀಯ ಬಂದವು. ರೆಂಬೆ, ರಂಬೆ, ಊದುಬತ್ತಿ, ಊರ್ವಶಿ, ಒಂದು ಮಸಾಲೆ, ಮೇಣಕೆ, ಅಷ್ಟೊತ್ತಿಗೆ ಆಂಬುಲೆನ್ಸ್, ಅಲಂಬಸ, ಎಲ್ಲರ ನಾಟ್ಯ ಮುಗಿತಿತ್ತಾಯಿ. ಅಷ್ಟೊತ್ತಿಗೆ ಒಬ್ಬಳ ತಟ್ಟೆ ಇಟ್ಕೊಂಡು ಬಂದ. ಅಲ್ಲಿ ಅದು ಉಂಟ. ಯಾಕೆ ಅದರ ತಟ್ಟೆ ಮೇಲೆ ಕುಣಿಯುವುದಮ್ಮ. ಪ್ರಾರಬ್ಧವೇ. ಮತ್ತೆ ಅದು ಹರಿವಾಣ ನೃತ್ಯ. ಅದೇ ಹರಿಶನ ನೃತ್ಯ. ಅಲ್ಲಿ ಅವ ಯಾವ್ದು ಮಾಡಿ ಅನ್ನೋದು ಹರಿವಾಣ ನೃತ್ಯ. ನೃತ್ಯ ಪ್ರಾರಂಭ ಆಯ್ತು. ಮಾತ್ರ ಚಂದ ಇತ್ತು ಮಾತ್ರ ನೋಡ್ಲಿಕ್ಕೆ. ನಿನಗೆ ಎಷ್ಟು ಸಾಕಾಗ. ನಾನು ಹೋದ ಕೂಡಲೇ ನೀನು ಅವಳ ವಿಳಾಸ ಹೇಳಿದೆ. ಹೇಗಮ್ಮ ನಿನ್ನ ಹೆಸರು ಅಂತ. ಹಾಗೆ ಹೇಳಿದ್ರು. ನನ್ನ ಹೆಸರೇ ಪುಂಡಿಗಸಿ ಅಂತ. ಪುಂಜಿಕಸ್ತಲೆ ಬಂದ್ರು. ನಾಟ್ಯ ಪ್ರಾರಂಭ ಆಗ್ಬೇಕು. ಹಿಂದುಗಡೆಯಿಂದ ಹಿಮ್ಮೇಳ ಬೇಕಲ್ಲ. ಹಿಮ್ಮೇಳ ಗಟ್ಟಿವೆ. ಹಿಮ್ಮೇಳ ಗಟ್ಟಿ ಇದೆ, ಗಟ್ಟಿ ಇದೆ ಹಿಮ್ಮೇಳ. ಚಿತ್ರಸೇನ ಮತ್ತು ಉಂಬೂರು ನಾರದ ಬಂದ. ಚಿತ್ರಸೇನ ಮತ್ತೆ ತುಂಬೂರ ನಾರದ ಬಂದ. ಬೇಡ ಬೇಡ ಆಯ್ತಾ. ಆಲಾಪ ತಾರೆ ಮಾರ್ನ ಪಿರಿನ ಅರೇ ಆಗಲ್ಲ. ಅಲ್ಲಿಗೊಂದು ಮುಕ್ತ ಬೇಡಿ. ಈ ದೊತ್ತನ, ಈ ತಿಂತನ, ಈ ದೊತ್ತನ ದೊತ್ತನ ದೊತ್ತನ, ಈ ತಿಂತನ ಅದೊಂದು ತಾಳಗಳು. ಕಾಲ ಹೇಳಿದ್ದು ತಾನನ ಅಂತ ದಿರಿನ. ಅದಾದ್ಮೇಲೆ ಮೂರು ಮುಕ್ತಾಯ. ದೋಮ್ತಾನ ದಿರಿನ. ಅಷ್ಟೊತ್ತಿಗೆ ಹೇಳಿದಲ್ಲ ನೀನು ಕುಕ್ಕುದಿಂದ ತೈ, ಈ ಮುಕ್ಕುದಿಂದ ತೈ, ಈ ಗೊಳಿಬೆಜ ತಿನ್ನ ತೈ, ಈ ಸೈತತ್ತ. ಅದು ಕೂಡ ಬಾಯ್ತಾಳವೆ. ಸೈತತ್ತ. ಈ ನಾದೊಂದಿಲ್ಲ ನಾದೊಂದಿಲ್ಲನ, ಈಗ ನಾದೊಂದಿಲ್ಲನ. ಹಾಗೆ ಆದವನೊಬ್ಬರನ್ನು ಕರ್ಕೊಂಡು ಹೋಗ್ರಿ. ನಾದಿರ್ ದಿನ್ನ 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 ದಿನ ಅಷ್ಟೊತ್ತಿಗೆ ತಾಂಟೋನ್ಗ ದಿಕ್ಕ ದಿಕ್ಕ ಟಯ್ಯ ಟಯ್ಯ ದಿಕ್ಕ ತಾಂಟೋನ್ಗ ದಿಕ್ಕ ಹಾಗೆಲ್ಲ ತತ್ತೋಂಗ ದಿಕ್ಕು ತಕ್ಕ ತೈಯ ತೈಯ ತೈಕಿದ ತತ್ತೋಂಗ ದಿಕ್ಕು ತಕ್ಕ ತೈ. ದಿನಕ್ಕೆ ದಿನ ತೈ, ದಿನಕ್ಕೆ ದಿನಕ್ಕೆ ತೈ, ತಿನ್ನತ್ತ ತಿನ್ನತ್ತ ತೈ ತೈ ಅಂತ ಎಲ್ಲರೂ ಸಂತಸ ಸಂಭ್ರಮದಲ್ಲಿ ಇರುವಾಗಮ್ಮ ಹಾಲಾಡಿ ಇನ್ನೊಂದು ರಿಕ್ಷಾ ಬಂತು. ಹಾರಾಡಿಕೊಂಡು ಯಕ್ಷ ಬಂದ. ಅವನು ದೂರದಲ್ಲಿ ನಿಂತ. ನಿನಗೆ ಏನೋ ಗ್ರಾಚಾರ ಕೆಟ್ಟಿದೆ. ನಿನ್ನ ಗ್ರಾಚಾರ ಮಾತ್ರ ನಾನು ಬಿಡಿಸುತ್ತೇನೆ. ನಿನಗೆ
ಏನಾಯ್ತು? ಇರುವ 32 ಹಲ್ಲು ಒಳಗೆ ಹೋಗ್ಬೇಕು ಈಗ. ನಾನು ನಿಮ್ಗೆ ಮಾಡಿದ ಮತ್ತೆ ಏನು? ಅವ ಬಂದು ಇಲ್ಲಿಗೆ ಬಂದು ಮಾಡಿತು ಸನ್ನೆ ಮಾಡಿತು. ಆ. ಏನು ಅಲ್ಲಿ ನಿಂತದ್ದು ಮತ್ತೆ ಜನರಿಗೆ ಕೂತಿದ್ಯಲ್ಲ ಇಲ್ಲಿ ಹೇಳಕ್ಕೆ ಎಂತದ ಮುಖ ಎಂತ ನೋಡು ಕರ್ಮ ನೋಡು ಇಲ್ಲಿ ಯಾಕೆ ಹನುಮಂತ ಮಾಡಿಬಿಡ್ತೇನೆ ನಾನಿನ. ಅವ್ವ ರಾಯರಿಗೆ ಹೇಳಿತು ಅಲ್ಲಿಯಾದ ಯುದ್ಧದ ಸನ್ನಿವೇಶವನ್ನ ಭಾವನೆ ಸಹಿತ ಬಿತ್ತರಿಸಿ ನಾನು ಭಾವನ ಲೋರಿಯಲ್ಲಿ ಬಂದು ಹೇಳ್ತಾ ಇದ್ದೇನೆ. ಭಾವನ ಲಹರಿಯಲ್ಲಿ ಅಷ್ಟೊತ್ತಿಗೆ ಯಕ್ಷನಿಗೆ ಕೋಪ ಬಂತು. ಯುದ್ಧ ಪ್ರಾರಂಭ ಆಯ್ತು. ಆಯ್ತು ರಾಯರು ಸಡಿದು ನಿಂತು ಅಲ್ಲಿಗೆ ಕೂತು ನಿಂತು ಕೂತು ಅವರಿಗೆ ಯುದ್ಧ ಮಾಡಿ ಹೇಗೂ ಮಾಡ್ತಾರಪ್ಪ ನಾವು ಅದರ ನಿರೀಕ್ಷೆಯಲ್ಲಿ ಇದ್ದದ್ದು. ಹೌದು. ಮತ್ತೊಂದು ಬಲದರಕ್ಕೆ ಕೂತಲ್ಲಿಗೆ ಹೊಡೆದ್ನ. ಕೂತಲ್ಲಿಗೆ ಹೊಡೆದಲ್ಲ ಮತ್ತೆ ಏನು ಮಾಡಿದ್ರು ಅವರು? ಕೂತಲ್ಲಿಗೆ ಮಲಗಿದ್ರು ಅಲ್ಲಿ ಮಲಗಿದ್ರ ಹೌದಪ್ಪ. ಅವ್ರು ಮಲಗಿಕೊಂಡು ಯುದ್ಧ ಮಾಡ್ತಾರೆ. ಯಾರಿಗೆ ಗೊತ್ತು ನಿಮ್ಗೆ ಗೊತ್ತಿತ್ತು. ಅವರ ಎಲ್ಲಾ ಯುದ್ಧದ ವೈಖರಿಯನ್ನ ನೋಡಿದವಳು ನಾನು. ಅಷ್ಟೊತ್ತಿಗೆ ನಾನು ಹೋಗಿ ನೋಡುವಾಗ ಏನಾಗ್ಲಿಲ್ಲ. ಅಲ್ಲ, ಅವರಿಗೆ ಏನಾಗ್ಲಿಕ್ಕಿಲ್ಲ. ಏನಾಗ್ಲಿಲ್ಲ. ಹಾಗೆಲ್ಲ ಆಗುವುದಿಲ್ಲ. ಸ್ವಲ್ಪ ಮುಂದೆ ಹೋಗಿದೆ ರಾಯರೇ ಸೂಸು ಗಾಳಿ ಹಾಕಿ ಆ ಗಾಡಿ ಗಾಳಿ ಹಾಕಿದೆ. ನೀನು ಕರೆಯುವ ಸನ್ನೆಗಳು ಆ, ನೋಡುವಾಗ ಇಷ್ಟು ದವರೆಗೆ ನಾಲಿಗೆ ಚಾಚಿ ರಕ್ತ ಕರಿಸದೆ. ಪತಿಯೇ